ಸೂರ್ಯನಂತೆ ಈ ಸಸ್ಯವು ತನ್ನನ್ನು ಬಹಳ ಆಕರ್ಷಕವಾಗಿಸಿಕೊಳ್ಳುತ್ತದೆ. ಪ್ರತಿಯೊಂದು ಎಲೆಯ ಮುಂಚಿನಲ್ಲೂ ಸಿಹಿಯಾದ ಜೀನನ್ನು ಸುರಿಯುತ್ತದೆ. ಅದಕ್ಕೆ ಭೇಟಿ ಕೊಡುವ ಯಾವುದೇ ಕೀಟ ಎಚ್ಚರವಾಗಿರಬೇಕು. 6 ಸಣ್ಣ ರೋಮಗಳ ನಡುವೆ ತಡವಾಡದೇ ಇರಬೇಕು. ಈ ಮೊಸಳೆಜಿಗಿ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು. ಒಂದೇ ರೋಮವನ್ನು ಸ್ಪರ್ಶಿಸಿದರೆ ಅದು ತಿನ್ನುತ್ತಲೇ ಇರಬಹುದು, ಆದರೆ ಹೊತ್ತನ್ನು ಗಣಿಸುವ ವೇಳೆಯೂ ಆರಂಭವಾಗಿದೆ. ಇನ್ನೊಂದು ರೋಮವನ್ನು 20 ಸೆಕೆಂಡಿನೊಳಗೆ ಸ್ಪರ್ಶಿಸಿದರೆ ಆ ಕೀಟಕ್ಕೆ ಆಪತ್ತು ಅನ್ನತ್ತೇ ಬರುತ್ತದೆ. ವಿದ್ಯುತ್ ಸಂವೇದನೆ ಉದ್ಭವಿಸಿ ಎಲೆಗಳು ಒಂದು ಕ್ಷಣದಲ್ಲಿ ವೇಗವಾಗಿ ಮುಚ್ಚಿಕೊಳ್ಳುತ್ತವೆ. ಎಲೆಗಳ ತುದಿಗಳು ಜೈಲಿನ ಬಾರಿನಂತೆ ಗಟ್ಟಿಯಾಗಿ ಸುತ್ತಿಕೊಳ್ಳುತ್ತವೆ. ಕೀಟವು ದೊಡ್ಡದಾದರೆ ಅಥವಾ ಬಲಶಾಲಿಯಾದರೆ ಅದು ತಪ್ಪಿಸಿಕೊಂಡು ಹೋಗಬಹುದು, ಆದರೆ ಹೆಚ್ಚಿನವು ಸಿಕ್ಕಿಹಾಕಿಕೊಳ್ಳುತ್ತವೆ. 10 ದಿನಗಳ ನಂತರ ಬಲೆಯು ಪುನಃ ತೆರೆಯುತ್ತದೆ. ಎಲ್ಲವೂ ಬಾಕಿ ಉಳಿದಿರುವುದು ಕೇವಲ ಒಂದು ಸಿಪ್ಪೆಯಷ್ಟೇ. ಸಸ್ಯವು ತನ್ನ ಊಟವನ್ನು ಮುಗಿಸಿದ್ದು ಮತ್ತೆ ತನ್ನ ಮುಂದಿನ ಬಲಿಯ ಕಾಯಲು ಸಿದ್ಧವಾಗುತ್ತದೆ.